ನೀಟ್ ಪರೀಕ್ಷೆಗೆ 2 ನಿಮಿಷ ತಡವಾಗಿ ಆಗಮಿಸಿದ್ದ ಕಾರ್ಕಳದ ವಿದ್ಯಾರ್ಥಿನಿ ಅಕ್ಷತಾಗೆ ಉಡುಪಿಯ ಎಂಜಿಎಂ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಆರಂಭದಲ್ಲಿ ಪ್ರವೇಶವನ್ನ ನಿರಾಕರಿಸಲಾಗಿತ್ತು. ವಾಹನ ದಾರಿ ಮಧ್ಯೆ ಹಾಳಾದ ಕಾರಣ 1:30ರ ಗಡುವಿನ ಬದಲು 1:32ಕ್ಕೆ ತಲುಪಿದ್ದ ವಿದ್ಯಾರ್ಥಿನಿಯ ಪರವಾಗಿ ಪೋಷಕರು ಶಾಸಕ ಯಶ್ಪಾಲ್ ಸುವರ್ಣರನ್ನ ಸಂಪರ್ಕಿಸಿದ್ರು. ತಕ್ಷಣ ಸ್ಪಂದಿಸಿದ ಶಾಸಕ ಯಶ್ಪಾಲ್ ಸುವರ್ಣ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರೊಂದಿಗೆ ಮಾತುಕತೆಯನ್ನ ನಡೆಸಿ ವಿಶೇಷ ಅನುಮತಿ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರ ಫಲವಾಗಿ ವಿದ್ಯಾರ್ಥಿನಿಗೆ ಮಧ್ಯಾಹ್ನ 2:45ಕ್ಕೆ ಪರೀಕ್ಷಾ ಕೇಂದ್ರ ಪ್ರವೇಶ ದೊರೆತು ನೀಟ್ ಪರೀಕ್ಷೆ ಬರೆಯಲು ಅವಕಾಶ ಸಿಕ್ಕಿತು. ವಿದ್ಯಾರ್ಥಿನಿಯ ಭವಿಷ್ಯದ ಹಿತದೃಷ್ಟಿಯಿಂದ ಕೈಗೊಂಡ ಈ ವಿಶೇಷ ಮುತುವರ್ಜಿಗೆ ಪೋಷಕರು ಹಾಗೂ ಕಾಲೇಜು ಆಡಳಿತ, ಶಾಸಕ ಯಶ್ಪಾಲ್ ಸುವರ್ಣ, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಶಾಸಕ ಯಶ್ಪಾಲ್ ಸುವರ್ಣರವರ ಬಡ ವಿದ್ಯಾರ್ಥಿನಿಯ ಶೈಕ್ಷಣಿಕ ಭವಿಷ್ಯದ ಬಗ್ಗೆ ಈ ತುರ್ತು ಸ್ಪಂದನೆಗೆ ಕುಂಜಿಬೆಟ್ಟುವಿನಲ್ಲಿರುವ ಆಕಾಶ್ ಇನ್ಸ್ಟಿಟ್ಯೂಟ್ ಉಪನ್ಯಾಸಕಿ ಪ್ರಿಯಾಂಕಾ ಪಾಲನ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ನಿನ್ನೆ ಎಲ್ಲರಿಗೂ ಗೊತ್ತಿರುವ ಹಾಗೆ ದೇಶದಾದ್ಯಂತ ನೀಟ್ ಪರೀಕ್ಷೆ, ರೀನೀಟ್ ಪರೀಕ್ಷೆ ಇತ್ತು. ಸೊ ನಾವು ಮಕ್ಕಳನ್ನು ಒಂದು ಆಲ್ ದ ಬೆಸ್ಟ್ ಹೇಳಲಿಕ್ಕೆ, ಒಂದು ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಆಗಲಿ, ಆಲ್ ದ ಬೆಸ್ಟ್ ಹೇಳಲಿಕ್ಕೆ ನಾವು ಒಂದು ಎನ್ಕರೇಜ್ ಮಾಡಿ ಎಂಜಿಎಂ ಕಾಲೇಜ್ ಬಳಿ ಹೋಗಿದ್ವಿ. ನಿನ್ನೆ ಅಲ್ಲಿ ಒಬ್ಸರ್ವ್ ಆದದ್ದು ಏನು ಹೇಳಿದ್ರೆ, ಒಂದು ಸ್ಟೂಡೆಂಟ್ ಒಂದು 3 ಮಿನಿಟ್ಸ್ ಲೇಟ್ ಬಂದಿದ್ರು. ಅವರನ್ನು ಒಳಗೆ ಹೋಗಲಿಕ್ಕೆ ಹೇಗೂ ರೀನೀಟ್ ಪರೀಕ್ಷೆ NTA ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಕಂಡಕ್ಟ್ ಮಾಡುವ ಎಕ್ಸಾಮ್, ಅದರ ಪ್ರೋಟೋಕಾಲ್ಸ್ ಒಳಗೆ ಬಿಡುವುದಿಲ್ಲ, ಗೇಟ್ ಕ್ಲೋಸಿಂಗ್ ಟೈಮ್ ಎಲ್ಲ ಒಂದು ಸೆಟ್ ಆಗಿರ್ತದೆ. ಹಾಗೆ ಒಂದು ಸ್ಟೂಡೆಂಟ್ 3 ಮಿನಿಟ್ಸ್ ಕಾರ್ಕಳ ಏರಿಯಾದಿಂದ, MP ಏರಿಯಾದಿಂದ, ಒಂದು ಬಡ ಕುಟುಂಬದಿಂದ ಬಂದ ಹುಡುಗಿ, ಅವಳ ಒಂದು 3 ನಿಮಿಷ ಲೇಟ್ ಆಯಿತು ಹೇಳಿ ಒಳಗೆ ಹೋಗ್ಲಿಕ್ಕೆ ಬಿಡಲಿಲ್ಲ, ಎಂಟ್ರಿ ಕೊಡಲಿಲ್ಲ. ಬಟ್ ಆ ಹೊತ್ತಿಗೆ ನಾವು ಏನು ಮಾಡಬೇಕು ಅಲ್ಲಿ ಇದ್ದವರು ನಾವು, ಸೊ ಏನು ಮಾಡಬೇಕು ಹೇಳಿ ಗೊತ್ತಾಗಲಿಲ್ಲ. ಸೊ ಸ್ಥಳೀಯ ಶಾಸಕ ನಮ್ಮದು MLA ಸರ್ ಯಶ್ಪಾಲ್ ಸುವರ್ಣ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ಆ ಮೂಮೆಂಟ್ ಅವರದೊಂದು ತೋರಿಸಿದ ಪ್ರೋತ್ಸಾಹ, ಅವರು SP, ನಮ್ಮ ಉಡುಪಿ ಜಿಲ್ಲಾ SP ಅವರು ಮತ್ತು DC ಅವರ ಹತ್ರ ಮಾತಾಡಿ ಆ ಮೂಮೆಂಟಿಗೆ ಆ ಸ್ಟೂಡೆಂಟ್ ಒಂದು ಎಕ್ಸಾಮ್, ಆ ಪರೀಕ್ಷೆ ರೀನೀಟ್ ಬರೆಯುವ ಹಾಗೆ ಒಂದು ಪ್ರೋತ್ಸಾಹಿಸಿ ಅವರಿಗೊಂದು ಚಾನ್ಸ್ ಕೊಟ್ಟರು. ಅವರೆಲ್ಲ ಅಪ್ರೂವಲ್ ಎಲ್ಲ ತಗೊಂಡು ಆದಷ್ಟು ಅವರ ಸೈಡಿಂದ ಏನ ಮಾಡ್ಲಿಕ್ಕಾಗಿತ್ತು ಅವ್ರು ಮಾಡಿದ್ರು. ಮಗು ಎಕ್ಸಾಮ್ ಬರೆದ್ರು, ಅದೇ ಬೇಕಿದ್ದದ್ದು ನಮಗೆ. ಹೀಗೆ ಇಂಥ ಶಾಸಕರು ಇದ್ದಾರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಹೇಳೋದು ನಮಗೊಂದು ಪ್ರೌಡ್ ಫೀಲಿಂಗ್. ಆ ಮಗುವದೊಂದು ಫ್ಯೂಚರ್ ಪ್ರಶ್ನೆ, ಅವರಿಗೆ ಒಂದು ಆ ಫ್ಯೂಚರ್ನ ವಿಷಯದಲ್ಲಿ, ಸ್ಟೂಡೆಂಟ್ಸ್ ಫ್ಯೂಚರ್ ವಿಷಯದಲ್ಲಿ ಅವರೊಂದು ಇಷ್ಟು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡ್ರು. ಅದರ ವಿಷಯದಲ್ಲಿ ಐ ಆಮ್ ವೆರಿ ಪ್ರೌಡ್ ದಟ್ ಐ ಆಮ್ ಫ್ರಮ್ ಉಡುಪಿ ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಯಶ್ಪಾಲ್ ಸರ್, ಥ್ಯಾಂಕ್ ಯು SP ಸರ್, ಥ್ಯಾಂಕ್ ಯು DC ಸರ್ ಫಾರ್ ಯುವರ್ ಸಪೋರ್ಟ್ on the student future. Thank you sir.